ಕೊಡಗು ಜಿಲ್ಲೆಯ ಹೋಂಸ್ಟೇಯೊಂದರಲ್ಲಿ ನಡೆದ ವಿದೇಶಿ ಮಹಿಳೆಯ ಅತ್ಯಾಚಾರ ಪ್ರಕರಣದ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿ ಒಟ್ಟು 32 ಅಕ್ರಮ ಹೋಂಸ್ಟೇಗಳನ್ನು ಪತ್ತೆ ಹಚ್ಚಿದ್ದಾರೆ. ಪೊಲೀಸ್ ಮಹಾನಿರೀಕ್ಷಕರು ಹಾಗೂ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರ ಕಾನೂನು ಸುವ್ಯವಸ್ಥೆ ನಿರ್ದೇಶನದಂತೆ ನಡೆದ ಈ ಕಾರ್ಯಾಚರಣೆಯಲ್ಲಿ ಉಡುಪಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 3, ಮಲ್ಪೆ ಠಾಣೆಯಲ್ಲಿ 15, ಮಣಿಪಾಲದಲ್ಲಿ 2, ಕೋಟಾ ಠಾಣೆಯಲ್ಲಿ 7 ಹಾಗೂ ಪಡುಬಿದ್ರೆ ಠಾಣಾ ವ್ಯಾಪ್ತಿಯಲ್ಲಿ 5 ಅಕ್ರಮ ಹೋಂಸ್ಟೇಗಳು ಪತ್ತೆಯಾಗಿವೆ. ಪತ್ತೆಯಾದ ಹೋಂಸ್ಟೇಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಗೆ ವರದಿ ಸಲ್ಲಿಸಲಾಗಿದೆ ಎಂದು ಪೊಲೀಸ್ ಇಲಾಖೆ ಕೂಡ ತಿಳಿಸಿದೆ. ಇದೇ ವೇಳೆ ಹೋಂಸ್ಟೇ ಹಾಗೂ ರೆಸಾರ್ಟ್ ಮಾಲಕರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಡಲಾಗಿದ್ದು, ಪರವಾನಗಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಎಚ್ಚರಿಸಲಾಗಿದೆ. ನಿಯಮ ಉಲ್ಲಂಘಿಸಿದರೆ ಪರವಾನಗಿ ರದ್ದುಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ. ಜೊತೆಗೆ ಹೋಂಸ್ಟೇ ಅಥವಾ ರೆಸಾರ್ಟ್ಗಳಲ್ಲಿ ವಾಸಿಸುವ ವಿದೇಶಿಯರ ಭದ್ರತೆಯ ಕುರಿತು ಹೆಚ್ಚಿನ ನಿಗಾ ವಹಿಸುವುದಕ್ಕೆ ಸೂಚಿಸಲಾಗಿದೆ. ಮೊನ್ನೆ ಕೊಡಗು ಜಿಲ್ಲೆಯಲ್ಲಿ ಒಂದು ಅನಧಿಕೃತ ಹೋಮ್ ಸ್ಟೇಯಲ್ಲಿ ಆಗಿರುವ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಮಾನ್ಯ ಡಿಜಿ ಅಂಡ್ ಐಜಿಪಿ ಸರ್ ಹಾಗೂ ಎಡಿಜಿಪಿ ಲಾ ಅಂಡ್ ಆರ್ಡರ್ ಸರ್ ಅವರ ಆದೇಶದಂತೆ ಉಡುಪಿ ಜಿಲ್ಲಾ ಪೊಲೀಸ್ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಹೋಮ್ ಸ್ಟೇಗಳನ್ನು ವೆರಿಫೈ ಮಾಡಿದ್ದೀವಿ. ಅದರಲ್ಲಿ ಸುಮಾರು 71 ಹೋಮ್ ಸ್ಟೇಗಳಿಗೆ ಬೇಕಾಗಿರುವಂಥ ದಾಖಲಾತಿಗಳಿಲ್ಲದೆ ನಡೆಸ್ತಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ಅವರನ್ನು ಮುಚ್ಚಲಿಕ್ಕೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದಲ್ಲದೆ ಟೂರಿಸಂ ಡಿಪಾರ್ಟ್ಮೆಂಟಿಗೆ ಈ 71 ಹೋಮ್ ಸ್ಟೇಗಳ ಡೀಟೇಲ್ಸ್ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಟೂರಿಸಂ ಡಿಪಾರ್ಟ್ಮೆಂಟ್ ಸಹ ಸ್ಥಳೀಯ ಪಂಚಾಯತಿಂದ ಕೂಡಲೇ ಆ ಥರ ಹೋಮ್ ಸ್ಟೇಗಳನ್ನು ಬಂದ್ ಮಾಡೋಕ್ಕೆ ಆದೇಶ ನೀಡಲಾಗಿದೆ. ಯಾವಾಗ ಬೇಕಾಗಿರುವಂಥ ದಾಖಲಾತಿಗಳು ಟೂರಿಸಂ ಡಿಪಾರ್ಟ್ಮೆಂಟಿಂದ ಪರ್ಮಿಟ್ ಹಾಗೂ ಪರ್ಮಿಷನ್ಸ್ ಅವರಿಗೆ ಸಿಗ್ತದೆ, ಆವಾಗ ಮಾತ್ರ ಅವರನ್ನು ನಡೆಸಲಿಕ್ಕೆ ನಾವು ಅವಕಾಶ ಕೊಡ್ತೀವಿ. ಇದಲ್ಲದೆ ಎಲ್ಲ ಹೋಮ್ ಸ್ಟೇ ಮತ್ತು ಬ್ರೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ ನಡೆಸುವಂಥ ಸಂಸ್ಥೆಗಳಿಗೆ ನಾನು ವಿನಂತಿಯಾಗಿ ಹೇಳ್ತಾ ಇದ್ದೀನಿ, ಈ ನಿಮ್ಮಲ್ಲಿ ಬರುವಂಥ ಫಾರಿನರ್ಸ್ ಯಾರು ಬಂದ್ರೂ ಅವರದ್ದು ಸಿ ಫಾರ್ಮ್ ಅನ್ನು ಆನ್ಲೈನ್ FRRO ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕು. ಅದೇ ರೀತಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಅದರ ಬಗ್ಗೆ ವಿವರ ಸ್ಪಷ್ಟವಾಗಿ ಕೊಡಬೇಕು. ಇದು ಅವರ ಸೇಫ್ಟಿಗೋಸ್ಕರ ಹಾಗೂ ನಿಮ್ಮ ಸೇಫ್ಟಿಗೋಸ್ಕರ ಮಾಡ್ತಾ ಇರುವಂಥದ್ದು. ಇನ್ನು ಮುಂದೆ ಸಹ ಈ ಕ್ರಮ ನಾವು ಮುಂದುವರಿಸ್ತೀವಿ. ಹಾಗಾಗಿ ಈ ಥರ ಕಟ್ಟುನಿಟ್ಟಾಗಿರುವಂಥ ಕ್ರಮಗಳು ನಾವು ಉಡುಪಿ ಜಿಲ್ಲೆಯಲ್ಲಿ ಕೈಗೊಂಡಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.